ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ಯಾವಾಗಲೂ ರುಚಿಕರವಾದಂಥ ಅಡುಗೆಗಳನ್ನು ಹೇಳಿಕೊಡ್ತಾರೆ. ಅದರಲ್ಲೂ ಕೂಡ ಹೆಲ್ದಿ, ನ್ಯೂಟ್ರಿಷಸ್ ಇಂಥದ್ದೇ ಫುಡ್ಡನ್ನು ಹೇಳ್ಕೊಡುವಂಥ ಶ್ರೀಮತಿ ಗೀತಾ ಅವರು ಬಂದಿದ್ದಾರೆ. ಟೇಸ್ಟಿ ರೆಸಿಪೀಸ್ ಅಂದರೆ ಗೀತಾ ಅವರೋದಕ್ಕೆ ಫೇಮಸ್. ಸೊ ನೋಡೋಣ ಇವತ್ತು ಯಾವ ಅಡುಗೆಯನ್ನು ಹೇಳ್ಕೊಡ್ತಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಇಬ್ಬರು ಸ್ವಲ್ಪ ಮ್ಯಾಚಿಂಗ್ ಥರ ಇದ್ದೀವಿ ಅಲ್ವಾ? ಸೊ ವೆರಿ ನೈಸ್ ಸಾರಿ, ನಿಮ್ಗೆ ತುಂಬ ಹಿಡಿಸ್ತು ನಿಮ್ಮ ಸಾರಿ. ಎಸ್ ಮೇಡಮ್, ಸಾರಿ ಬಗ್ಗೆ ನಾವು ಈ ಥರ ಮಾತಾಡ್ತಾ ಇದ್ರೆ ಲೇಡೀಸ್ ಏನೇ ಆಗಿರಲಿ ಮುಗಿಯೋದಿಲ್ಲ. ಸೊ ಸಾರೀಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರಕ್ಕೆ ಹೋದರೆ ಸೂಪರ್ ಸಾರೀಸ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಕುಕ್ಕಿಂಗಲ್ಲಿ ಏನು ಹೇಳ್ಕೊಡ್ತಿದ್ದೀರಿ? ಇವತ್ತು ನಾನು ಟ್ಯಾಮರಿನ್ ರೈಸ್ ಹೇಳ್ಕೊಡ್ತಾ ಇದ್ದೀನಿ. ಟ್ಯಾಮರಿನ್ ರೈಸ್ ಪುಳಿಯೋಗರೆ ಅಲ್ಲ, ಮತ್ತೆ ಇದು ಒಂಥರ ಅನದರ್ ವರ್ಷನ್ ಆಫ್ ಚಿತ್ರಾನ್ನ. ಅನದರ್ ವರ್ಷನ್ ಆಫ್ ಚಿತ್ರಾನ್ನ ಇಸ್ ಟ್ಯಾಮರಿನ್ ರೈಸ್. ಟ್ಯಾಮರಿನ್ ಅಂದರೆ ಮಧ್ಯಾಹ್ನ ಊಟ ಮಾಡಿರ್ತಾರಲ್ಲ ಮಕ್ಕಳು, ಸಂಜೆಗೆ ಸ್ವಲ್ಪ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು. ಇದು ಬೆಳಿಗ್ಗೆ ಟಿಫಿನ್ನಿಗೂ ಹಾಕ್ಕೊಡ್ಬೋದು, ಸಂಜೆಗೆ ಇಲ್ಲದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಳ್ಳೇದು. ಸರಿ, ಹಾಗಾದರೆ ಎಲ್ಲ ಲೇಡೀಸ್ ಹಾಗೆ ಪೇಪರ್ ಪೆನ್ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಬನ್ನಿ ಕಿಚನ್ಗೆ ಹೋಗೋಣ. ಸೊ ಈಗ ನಮಗೆ ಟ್ಯಾಮರಿನ್ ರೈಸ್ ಹೇಳ್ಕೊಡ್ತಿದ್ದೀವಿ. ಅದಕ್ಕೂ ಮೊದಲು ಸೊ ನೀವಿದು ಮಾಡಿದಂಥ ಈ ಒಂದು ಚೈನ್ ಇದೆಲ್ಲ ತುಂಬ ಚೆನ್ನಾಗಿದೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಗೆ ಬೆಸ್ಟ್, ಒಳ್ಳೆ ರೀತಿಯಾದಂಥ ಈ ಒಂದು ಚೈನ್ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ಥ್ಯಾಂಕ್ ಯು ಫಾರ್ ದಿಸ್ ಲವ್ಲಿ ಗಿಫ್ಟ್. ಥ್ಯಾಂಕ್ ಯು. ಸೊ ಟ್ಯಾಮರಿನ್ ರೈಸ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ. ಎಸ್. ಸೊ ಫಸ್ಟಿಗೆ ಬಾಣಲೆ. ಓಕೆ. ಎಣ್ಣೆ ಹಾಕ್ಕೊಳ್ಳುವ. ಸೊ ನಿಮ್ಗೆ ಗೊತ್ತೇ ಇದೆ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಇನ್ನು ಸ್ವಲ್ಪ. ಸೊ ನೀವು ಇಂಥದ್ದೆಲ್ಲ ಮಾಡೋದನ್ನು ಕೂಡ ಮಕ್ಕಳಿಗೆ ಹೇಳಿಕೊಡ್ತೀರಾ? ಹೌದು. ಸೊ ಇಮಿಟೇಷನ್ ಜ್ಯುವೆಲ್ರೀಸ್ ಇದನ್ನೆಲ್ಲ ಕೂಡ ಹೇಳ್ಕೊಡ್ತೀರಿ. ಮಕ್ಕಳು ತುಂಬ ಕ್ಯೂರಿಯಸ್ ಆಗಿರ್ತಾರೆ, ಯಾಕಂದ್ರೆ ಮತ್ತೆ ಮನೆಗೆ ಹೋಗಿ ಅಮ್ಮನಿಗೆ ಗಿಫ್ಟ್ ಮಾಡ್ಬೋದಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ಈಗ ಇದನ್ನೇ ನಾವು ಹೊರಗಡೆ ಈ ತರ ಮಾರ್ಕೆಟ್ ಅಲ್ಲಿ ತಗೊಳ್ಳುವಾಗ ಸ್ವಲ್ಪ ವೆಚ್ಚ ಆಗುತ್ತೆ, ಅದಕ್ಕಿಂತ ನಾವು ಮಾಡುವಾಗ ಕಮ್ಮಿ ವೆಚ್ಚ ಆಗುತ್ತೆ. ನಾವು ಬಲ್ಕಲ್ಲಿ ತರ್ತೀವಿ, ಹಾಗೆ ಮೆಟೀರಿಯಲ್ಸ್ ಎಲ್ಲ ಲೋ ಪ್ರೈಸಲ್ಲಿ ಸಿಗತ್ತೆ ನಮಗೆ. ಮತ್ತೆ ಮಕ್ಕಳು ಅವ್ರ ವ್ಯಾನ್ ಬಂದ್ರೂ ಮುಗಿಸಿ ಹೋಗಕ್ಕೆ ಅವ್ರನ್ನ ಕಾಯಿಸ್ತಾ ಇರ್ತಾರೆ, ಹಾಗೆಲ್ಲ. ಓಕೆ ಓಕೆ. ಸೊ ತುಂಬ ಚೆನ್ನಾಗಿದೆ, ವೆರಿ ನೀಟ್ ವರ್ಕ್ ಆ್ಯಕ್ಚುಲಿ. ಥ್ಯಾಂಕ್ ಯು ಮೇಡಮ್. ಎಣ್ಣೆ ಕಾದಿದೆ ಈಗ. ಫಸ್ಟ್ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳುವ. ಮತ್ತು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ. ಮತ್ತು ಸ್ವಲ್ಪ ಕಾಳು ಸ್ಪೂನಷ್ಟು ಇಂಗು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳುವ.
ಮತ್ತು ಇದಕ್ಕೆ ಶುಂಠಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ಬೇಕು. ಮತ್ತು ಮೆಣಸು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಡಲೆಬೇಳೆ ಹಾಕೊಳ್ಳೋಣ. ಶೇಂಗಾ ಬೀಜ. ಇದು ಬೇಕಾದರೆ ನಾವು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೋದು. ಮತ್ತೆ ಸರ್ವ್ ಮಾಡುವಾಗ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಫ್ರೆಶ್ ಆಗಿರ್ತಾರೆ. ತೆಗಿಬೇಕಾ ಈಗ? ಬೇಡ ಇರಲಿ ಅದರಲ್ಲಿ. ಈಗ ಇದಕ್ಕೆ ನೀರುಳ್ಳಿ ಹಾಕ್ಕೊಳ್ಳೋಣ. ನೀರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಕೊಳ್ಬೇಕು ಇದಕ್ಕೆ. ನಾವು ಇದಕ್ಕೆಲ್ಲ ಆದರೆ ಸಣ್ಣ ನಾವು ಹಾಕೋದಿಲ್ಲ. ಹೌದು. ಲೆಮನ್ ರೈಸ್ಗೂ ಹಾಕ್ತೀವಿ, ಇದಕ್ಕೇನು ಚೆನ್ನಾಗಿರುತ್ತೆ. ಹೌದು. ಮತ್ತು ಇದು ಹೆಚ್ಚು ಕಾಯ್ಬೇಕಂತನೇ ಇಲ್ಲ, ಸ್ವಲ್ಪ ಹಸಿ ಇದ್ರೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಮ್ಗೆ ಎಷ್ಟು ಹುಳಿ ಬೇಕಂತ ಹೇಳಿ ನಾವು ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡಿರ್ಬೇಕು, ಅದನ್ನು ಹಾಕ್ಕೊಳ್ಬೇಕು. ನಾನು 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದು ಬೇಗ ಆಗಿಬಿಡತ್ತೆ, ಹೆಚ್ಚು ಟೈಮ್ ತಗೊಳ್ಳೋದೇ ಇಲ್ಲ. ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ವೈಟ್ ರೈಸ್ ರೆಡಿ ಮಾಡಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ. ಅಥವಾ ನಾವು ಉಳಿದಿದ್ದ ರೈಸನ್ನು ಕೂಡ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಹೌದು. ಮತ್ತು ನಮ್ಗೆ ಆ ಹುಳಿ ಎಷ್ಟು ಹಾಕಿದ್ದೀವಿ ಅದರ ಮೇಲೆ ಉಪ್ಪು ಎಷ್ಟು ಬೇಕಂತೇಳಿ ಗೊತ್ತಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳುವ. ಅರಿಶಿನ ಪುಡಿ ಸಾಕು. ಮತ್ತು ಸ್ವಲ್ಪ ಬೆಲ್ಲ ಹಾಕುವ. ಸ್ವಲ್ಪ ರುಚಿಗೆ ಮಾತ್ರ. ಓಕೆ. ಸ್ವಲ್ಪ ಇದು ಒಗ್ಗರಣೆ ಎಲ್ಲ ನೋಡುವಾಗ ಈ ಲೆಮನ್ ರೈಸ್ ತರನೇ ಬರುತ್ತೆ. ಲೆಮನ್ ರೈಸ್ ಇನ್ಸ್ಟೆಡ್ ಆಫ್ ಲೆಮನ್ ಅಂದ್ರೆ ಲೆಮನ್ ಬದಲು ಹುಣಸೆ ರಸ ಹಾಕ್ತಾ ಇದ್ದೇವೆ. ಅದಕ್ಕೆ ಅದು ಬ್ಯಾಲೆನ್ಸ್ ಆಗೋದಕ್ಕೆ ಬೆಲ್ಲ. ಅಂದ್ರೆ ಆಯುರ್ವೇದದಲ್ಲೆಲ್ಲ ತುಂಬಾ ವಿಷಯಗಳಿದೆ ನಾವು ತಿಳ್ಕೊಳ್ಳುವಂಥದ್ದು. ನಾವು ಫ್ರೀ ಇದ್ದಾವಾಗೆಲ್ಲ ಯೂಟ್ಯೂಬಲ್ಲಿ ನೋಡ್ಬೋದು ಅದರ ಬಗ್ಗೆ ಎಲ್ಲ. ಇದೆಲ್ಲ ಉಂಟಲ್ಲ, ಶುಂಠಿ ಮತ್ತೆ ಹುಣಸೆ ಹಣ್ಣು, ಇದೆಲ್ಲ ಪಿತ್ತ ಶಮನ ಅಂತ ಹೇಳಿ, ಅದು ನಮ್ಗೆ ಪಿತ್ತ ಆಗತ್ತಲ್ಲ, ಅದನ್ನೆಲ್ಲ ಕಮ್ಮಿ ಮಾಡಿ ಬ್ಯಾಲೆನ್ಸ್ ಮಾಡ್ತದೆ. ನಾವು ಬರೀ ಹುಣಸೆ ಹಣ್ಣು ಹಾಕುವಾಗ ಅದಕ್ಕೊಂಚೂರು ಬೆಲ್ಲನೂ ಹಾಕಿದರೆ ಮಾತ್ರ ಅದು ವರ್ಕ್ ಆಗುತ್ತೆ. ಅದು ಬರೀ ಟೇಸ್ಟ್ ವೈಸ್ ಅಲ್ಲ, ಹೆಲ್ತ್ ವೈಸ್ ಕೂಡ. ಇದೊಂಚೂರು ಬಿಸಿ ಆದರೆ ಸಾಕು. ಓಕೆ, ಅಷ್ಟೇ. ತಕ್ಷಣಕ್ಕೆ ನೀವು ಟ್ಯಾಮ್ರಿನ್ ರೈಸ್ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ಇದು ನೋಡೋದಕ್ಕೆ ಥೇಟಾಗಿ ಲೆಮನ್ ರೈಸ್ ಆ ಥರನೇ ಇದೆ. ಕಲರ್ ಒಂಚೂರು ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಆ ಲೆಮನ್ ರೈಸಲ್ಲಿ ಲೈಟ್ ಎಲ್ಲೋ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ಸ್ವಲ್ಪ ಬ್ರೌನಿಶ್ ಆಗುತ್ತೆ. ಈಗ ಇದು ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡ್ಬೋದು. ಅರೆ ವಾ, ಜಟ್ಪಟ್ಟಾಗಿ ಬ್ರೇಕ್ಫಾಸ್ಟ್ಗೆ ಆಗಲಿ ಸಂಜೆಗೆ ತಿಂಡಿಗೆ ಇದು ರೆಡಿ. ಡನ್. ಸೊ ಟಿಫನ್ ಬಾಕ್ಸ್ಗೂ ಹಾಕೊಳ್ಳೋದಕ್ಕೆ ಈಸಿ. ಯಾ ಮೇಡಮ್, ಹಾಕಿ ಸರ್ವ್ ಮಾಡಿ. ಬಿಸಿ ಟ್ಯಾಮ್ರಿನ್ ರೈಸ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಟ್ಯಾಮ್ರಿನ್ ಅಂದ ತಕ್ಷಣ ಎಲ್ರಿಗೂ ಟಂಗ್ ಟ್ವಿಸ್ಟ್ ಆಗಿಬಿಡುತ್ತೆ. ಹೌದು, ಹುಳಿ ಅಂದ ತಕ್ಷಣ ಅದೇನೋ ಹೇಳುವಾಗಲೇ ಟಂಗ್ ಟ್ವಿಸ್ಟ್ ಆಗುತ್ತೆ. ಸೂಪರ್. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಸೈ ಅಥವಾ ಸಂಜೆ ಮಕ್ಕಳು ಸ್ಕೂಲಿಂದ ಬಂದರು ಏನಾದರೂ ಬಿಸಿ ಬಿಸಿ ತಿಂಡಿ ಮಾಡಬೇಕು ಅಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ರೀತಿಯಾದಂಥದ್ದು ಮಾಡೋದು ಕಷ್ಟ. ಅನ್ನ ಏನಾದರೂ ಮಿಕ್ಕಿದರೆ ಅದರಿಂದ ಕೂಡ ಇದು ಮಾಡ್ಕೊಳ್ಬೋದು. ಜಟ್ಪಟ್ಟಾಗಿ ತಯಾರಾಗುತ್ತೆ ಟ್ಯಾಮ್ರಿನ್ ರೈಸ್. ಟ್ಯಾಮ್ರಿನ್ ರೈಸ್ ತಯಾರಿಸುವ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಹೀಂಗು, ಕರಿಬೇವು, ಸಣ್ಣಗೆ ಹೆಚ್ಚಿದ ಶುಂಠಿ, ಕಡಲೆಬೇಳೆ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ನಂತರ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಬೆಲ್ಲ ಹಾಕಿ ಹುರಿದು ಬೆಳ್ತಿಗೆ ಅನ್ನ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಟ್ಯಾಮ್ರಿನ್ ರೈಸ್ ರೆಡಿ. ಬಿಸಿ ಬಿಸಿ ಟ್ಯಾಮ್ರಿನ್ ರೈಸ್ ಏನೋ ರೆಡಿ ಆಯಿತು. ಸೊ ಹೊಟ್ಟೆ ಚುರು ಅಂತಿರುವಾಗ ಇಂಥದ್ದೆಲ್ಲ ಸುಲಭ ರೀತಿಯಾದಂಥ ಯಾವುದೇ ಟ್ಯಾಂಗಿ ಟೇಸ್ಟಿ ರೆಸಿಪಿ ಇದ್ದರೆ ಸೂಪರ್ವಾಗಿರುತ್ತೆ. ನೆಕ್ಸ್ಟ್ ಯಾವ ರೆಸಿಪಿ
ನೋಡೋಣ ಹೇಳ್ಕೊಡ್ತಾರೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಈಗ ಯಾವ ಅಡುಗೆ ನನಗಂತೂ ಕ್ಲೂ ಇಲ್ಲ. ಸೊ ಬನ್ನಿ ಗೀತಾ ಅವ್ರನ್ನೇ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನು ಹೇಳ್ಕೊಡ್ತಿದ್ದೆ? ಈಗ ನಾನೊಂದು ಇದು ಕೂಡ ನ್ಯೂಟ್ರಿಷಿಯಸ್ ಮತ್ತು ಹೆಲ್ದಿ ಡಿಶ್. ಇದನ್ನು ಬ್ರೇಕ್ಫಾಸ್ಟಿಗೆಲ್ಲ ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು. ಮೆಂತ್ಯದ ಹಿಟ್ಟು ಅಂತ. ಮೆಂತೆ ಹಿಟ್ಟು? ಹೌದು, ಮೆಂತೆ ಹಿಟ್ಟು ಅಂತ ಹೇಳಿದರೆ ಬರೀ ಮೆಂತೆ ಇರಲ್ಲ ಅದರಲ್ಲಿ. ನಾವು ಅದನ್ನೆಲ್ಲ ಮಿಲ್ ಮಾಡಿಸ್ಕೊಂಡು ತರಬೇಕು ಮೊದಲೇ. ಗೋಧಿ ಮತ್ತು ಮೆಂತೆ ಒಂದು ಬೇಕಾದ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ಅದನ್ನು ಒಣಗಿಸಿ ಮಿಲ್ಲಿಗೆ ಹಾಕಿಸಿ ತಗೊಂಡು ಬಂದು ಇಟ್ಕೊಳ್ಬೇಕು. ಗೋಧಿ ಎಷ್ಟು ಬೇಕಾಗುತ್ತೆ, ಮೆಂತೆ ಎಷ್ಟು ಹಾಕ್ತೀರಿ? ಗೋಧಿ ಮತ್ತು ಅದಕ್ಕೆ ಹೆಸರು ಕಾಳು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾವೊಂದೀಗ 2 kg ಗೋಧಿ ಅಂತಾದರೆ ಒಂದು 200 ಗ್ರಾಮ್ ಇದು ಹೆಸರು ಕಾಳು ಹಾಕ್ಬೋದು. ಮತ್ತೊಂದು 50 ಗ್ರಾಮಿಗಿಂತ ಜಾಸ್ತಿ, 100ಗಿಂತ ಸ್ವಲ್ಪ ಕಮ್ಮಿ ಮೆಂತೆ ಹಾಕ್ಬೋದು. ಅದು ನಾವು ಎಷ್ಟು ಕಹಿ ಟಾಲ್ರೇಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓ, ಬೆಳಗ್ಗೆ ಬೆಳಗ್ಗೆ ಕಹಿನಾ? ಕಹಿ ಒಟ್ಟಿಗೆ ಅದಕ್ಕೆ ಬೆಲ್ಲ ಹಾಕ್ತೀವಿ ಮತ್ತೆ. ಓಕೆ, ಸರಿ. ಹಾಗಾದರೆ ಹೇಗೆ ಸ್ಟಾರ್ಟ್ ಮಾಡೋದು? ಇದು ಈಗ ಒಂದು ಬಾಣಲೆ ಬೇಕು. ಗ್ಯಾಸ್ ಆನ್. ಇನ್ನು ಇದಕ್ಕೆ ನೀರು ಹಾಕ್ಕೊಳ್ಬೇಕು. ನಾನಿದು 1 ಬೌಲ್ ಹಿಟ್ಟು ತಗೊಂಡಿದ್ದೀನಿ. 2 ಬೌಲಷ್ಟು ನೀರು ಹಾಕ್ಕೊಳ್ಬೇಕು. ಇದು ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ, ಅದೇ ಮೆಥಡ್ ಅಷ್ಟೇ, ಹಿಟ್ಟು ಮಾತ್ರ ಚೇಂಜ್. ಸಾಕು. ಅಂದರೆ ಈಗ ಈ ಗೋಧಿ ಮತ್ತೆ ಹೆಸರು ಕಾಳು ಇದನ್ನ ಏನಾದರೂ ಹುರಿಬೇಕಾ? ಇಲ್ಲ, ಹಸಿನೇ ಒಣಗಿಸಿದ್ರೆ ಸಾಕಷ್ಟೇ. ಬಿಸಿಲಿಗೆ ಹಾಕಿ ತಗೊಂಡೋಗಿ ಮಿಲ್ಲಲ್ಲಿ ಕೊಡ್ಬೇಕಷ್ಟೇ. ಒಣಗಿಸಿ ಈ ಮೆಂತೆಯನ್ನು ಕೂಡ ಒಣಗಿಸ್ಬೇಕು. ಎಲ್ಲ ಹಸಿನೇ. ಓಕೆ. ಮತ್ತೆ ನಾವು ಚಪಾತಿ ಮಾಡುವಾಗೆಲ್ಲ ಉಂಟಲ್ಲ, ಈಗ ಒಂದು 3 ಬೌಲ್ ಗೋಧಿ ಹಿಟ್ಟು ತಗೊಂಡ್ರೆ ಇದೊಂದು ಬೌಲ್ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಚಪಾತಿ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ಹೆಸರು ಕಾಳು, ಹೆಸರು ಬೇಳೆ ಎಲ್ಲ ಕಾಳು ಸಿಪ್ಪೆ ಇರ್ಬೇಕು ಅದ್ರದ್ದು. ಯಾಕಂದ್ರೆ ಅದು ಇವರಿಗೆಲ್ಲ ಅದೇ ನಾನು ಆಗ ಹೇಳಿದಾಗ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬ ಹೆಲ್ಪ್ಫುಲ್ ಅದು ಹೆಸರು ಕಾಳು. ಅದನ್ನು ಮೊಳಕೆ ಬರ್ಸಿ ತಿಂದರೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಹೀಗೆ ಹಿಟ್ಟನ್ನೊಟ್ಟಿಗೆ ಹಾಕಿದರೆ ಅದು ಇನ್ನೂ ಸ್ವಲ್ಪ ಬೆನಿಫಿಟ್ ಸಿಗತ್ತೆ ಅವರಿಗೆ. ಈಗ ನೀರು ಕುದೀತಾ ಇದೆ, ನಾವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ, ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ಮತ್ತು ಸ್ವಲ್ಪ ಹಿಟ್ಟನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕುವ. ಆಗ ಅದೆಲ್ಲ ಲಮ್ಸ್ ಎಲ್ಲ ಬರದೇ ಇರುವಾಗ ನೋಡ್ಕೊಳುತ್ತೆ. ತಣ್ಣೀರಿಗೆನೆ ಹಾಕ್ಕೊಳ್ಳೋದು? ತಣ್ಣೀರಿಗೆನೆ. ಇದು ಟ್ರಿಕ್ ಅಲ್ಲ? ಹೌದು. ನಾವು ಯಾವುದೇ ಅಕ್ಕಿದು ಹಾಕೊಳ್ಳುವಾಗಲೂ ಹಾಗೇನೇನಾ? ಹೌದೌದು, ಯಾವುದೇ ಹಾಕಿದ್ರು. ಒಂದು ಸ್ವಲ್ಪ ತುಪ್ಪ ಹಾಕುವ. ಈಗ ಅದು ನೋಡಿ ಸ್ಟಾರ್ಚ್ ಥರ ಫಾರ್ಮೇಷನ್ ಆಗುತ್ತಲ್ವ ಅದರಲ್ಲಿ. ಆಗ ನಾವು ಅದಕ್ಕೆ ಹಿಟ್ಟು ಹಾಕ್ಕೊಂಡ್ರೆ ಆಯಿತು. ಬೇಗ ಆಗುತ್ತೆ. ಹಾಕ್ತಾನೆ ಮಿಕ್ಸ್ ಮಾಡಬೇಕಾ? ಹಾಕ್ತಾ ಮಿಕ್ಸ್ ಮಾಡ್ತಾ ಇರಬೇಕು, ಸ್ವಲ್ಪ ಲೋ ಇಟ್ಲಿ. ಓಕೆ, ಸರಿಯಾಗದಿದ್ರೆ ಬೈಬೇಡಿ. ಗೊತ್ತಿಲ್ಲ. ಮೆಂತೆ ಪರಿಮಳ ಈಗ ಬರ್ತಿದೆ ಅಲ್ಲ? ಈಗ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳುವ. ಓಕೆ. ಬೆಲ್ಲ ಅಂತ ಹೇಳಿದರೆ ಇದರಲ್ಲಿ ತುಂಬ ಇದು ಇದರದ್ದು ಆರ್ಗ್ಯಾನಿಕ್ ಬೆಲ್ಲ. ಇದರಲ್ಲಿ ಅಯನ್ ಕಂಟೆಂಟ್ ಎಲ್ಲ ತುಂಬ ಇರುತ್ತೆ. ನಾನು ಆಗಲೇ ಹೇಳ್ದೆಲ್ಲ, ಈ ಫುಡ್ ಬಾಣಂತಿಯವ್ರಿಗೆ ಕೊಡ್ತಾರೆ ಅಂತ, ಅವರಿಗೆಲ್ಲ ಇದು ಬೇಕಾಗಿರುತ್ತೆ. ಹಾಗೆ ಇದು ಇಂಥದ್ದನ್ನೆಲ್ಲ ಪ್ರಿಫರ್ ಮಾಡ್ತಾರೆ. ಮತ್ತು ಗಟ್ಟಿದೆಲ್ಲ ಕೊಡೋದಿಲ್ಲ ಅಲ್ಲ, ಆಗ ಇದು ಸಾಫ್ಟ್ ಇರುತ್ತಲ್ಲ, ಲಮ್ಸ್ ಬಾರದ ಹಾಗೆ ಅದನ್ನು ಮಿಕ್ಸ್ ಮಾಡಬೇಕು. ನಾವು ರಾಗಿ ಮುದ್ದೆ ಮಾಡ್ತೀವಿ ಅಂತ ಹೇಳಿದೆಲ್ಲ, ಅದೇ ರೀತಿ ಮಿಕ್ಸ್ ಆಗಬೇಕು. ಹಸಿ ಹಿಟ್ಟು ಸಿಗಬಾರ್ದಷ್ಟೇ, ಹಾಕಿದೆಲ್ಲ ಬೆಂದು ಹೋಗ್ಬೇಕು ಆ ಥರ. ನೋಡಿ ಈಗೆಲ್ಲ ಮಿಕ್ಸ್ ಆಗ್ತಾ ಇದೆ.
ಇದು ಜಾಸ್ತಿ ಗಟ್ಟಿನೂ ಆಗಬಾರ್ದು, ತುಂಬ ಸಾಫ್ಟೂ ಇರಬಾರ್ದು. ಓಕೆ, ಈಗ ಇದು ಮಿಕ್ಸ್ ಆಗಿದೆ. ಹೇಗೆ ಗೊತ್ತಾಗುತ್ತೆ? ಇದು ನೋಡಿ ಬಿಡ್ತಾ ಇದೆ ಈಗ ತಳ ಬಿಡ್ತಾ ಇದೆ ಅಂತ. ಹೌದು, ಮತ್ತು ಅದ್ರ ಕನ್ಸಿಸ್ಟೆನ್ಸಿ ಗೊತ್ತಿರತ್ತಲ್ಲ ನಮಗೆ. ಈಗ ಇದು ತಣ್ಣಗಾಗುವಾಗ ನಮ್ಗೆ ಬೇಕಾಗಿದಷ್ಟು ಹದಕ್ಕೆ ಬರುತ್ತೆ ಇದು. ಹಾಗೆ ಇಷ್ಟಿರುವಾಗ ಇಳಿಸ್ಕೊಂಡ್ರೆ ಸಾಕಾಗತ್ತೆ. ಓಕೆ, ಅಂದರೆ ಈ ಥರ ಮಾಡ್ತಾ ಇರೋ ಮುದ್ದೆ ಥರ ಬರಬೇಕು, ಮಾಡ್ತಾನೆ ಇರಬೇಕು. ಹೌದು, ಈಗಿದು ಆಗಿದೆ. ಆಫ್ ಮಾಡ್ಬೋದು. ಇನ್ನು ನಾವು ಇದನ್ನು ಮುದ್ದೆ ಕಟ್ಟಬೇಕು. ಒಂಚೂರು ಮುಟ್ಟಕ್ಕಾಗುವಷ್ಟು ತಣಿಬೇಕದು, ಮತ್ತೆ ಹಾಕ್ಬೋದು. ಕೆಳಗಿಟ್ಕೊಳ್ಳೋಣ. ಇಟ್ಕೊ. ಈಗ ನೋಡಿ ಇದು ಸಾಧಾರಣ ಮುಟ್ಟೋಷ್ಟು ತಣ್ಣಗಾಗಿದೆ. ಈಗ ನಾವು ಸ್ವಲ್ಪ ಕೈಯಲ್ಲಿ ನೀರು ಮುಟ್ಕೊಂಡು ಇದನ್ನು ಬಾಲ್ಸ್ ಮಾಡಬೇಕು. ತಣ್ಣಗಾಗಬೇಕು ಅಂತ ಇಲ್ಲ, ಪೂರ ತಣ್ಣಗಾಗಬೇಕಂತ ಇಲ್ಲ, ಸ್ವಲ್ಪ ಬಿಸಿ ಬಿಸಿನೇ ಇರಬೇಕು. ನಾವು ಸರ್ವ್ ಮಾಡುವಾಗ ತಿನ್ನಕ್ಕಾಗುವಷ್ಟು ಸ್ವಲ್ಪ ನೀರು ಮುಟ್ಕೊಳ್ಬೇಕು ಕೈಯಲ್ಲಿ. ಮತ್ತು ಹೀಗೆ ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ಮೇಲೆ. ಬಟ್ ಇದು ಸ್ವಲ್ಪ ಸಿಹಿ ಕಹಿ ಎಲ್ಲ ಮಿಕ್ಸ್. ಕಹಿ ಸ್ವಲ್ಪ ಕಮ್ಮಿನೇ ಇರುತ್ತೆ, ಸ್ವೀಟ್ ಜಾಸ್ತಿ ಇರುತ್ತೆ. ಇಷ್ಟಿಷ್ಟು ದೊಡ್ಡ ಮುದ್ದೆ ಮಾಡ್ಕೊಳ್ಳೋದಾ? ಇಷ್ಟಿಷ್ಟು ದೊಡ್ಡ ಮುದ್ದೆ ತಿನ್ನುವಾಗ ನಾವು ರಾಗಿ ಮುದ್ದೆ ತಿಂತೀವಿ ಅದೇ ರೀತಿ ನುಂಗೋದು. ತುಪ್ಪ ಹಾಕಿ ಕೊಡೋದು ಇದಕ್ಕೆ, ಮತ್ತೆ ನುಂಗೋದು ಡೈರೆಕ್ಟ್. ಇದಕ್ಕೆ ಮೆಂತೆ ಮುದ್ದೆ ಹೇಳೋದಾ? ಮೆಂತೆ ಮುದ್ದೆ, ಮೆಂತ್ಯದ ಹಿಟ್ಟು ಅಂತ ಹೇಳ್ತಾರೆ. ಮೆಂತೆ ಹಿಟ್ಟು ಹೇಳೋದು ಹಾಗೆ, ಮೆಂತ್ಯದ ಹಿಟ್ಟು. ಮೆಂತೆ ಹಿಟ್ಟು ಮುದ್ದೆ ಅಲ್ಲ. ಹೀಗೆ ಸರ್ಫೇಸ್ ಚಂದ ಕ್ಲಿಯರ್ ಬರುವಾಗೆ ನೋಡ್ಕೊಳ್ಬೇಕು. ನೀರು ಹಾಕಿದರೆ ಕ್ಲಿಯರ್ ಆಗುತ್ತದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ನೀವು ತಿನ್ನಬೇಕು ಅಲ್ವಾ? ಸ್ವಲ್ಪ ಇವಾಗಿಲ್ಲಾದ್ರೆ ಬಿಸಿ ಬಿಸಿ ಆದ್ರೆ ಕಷ್ಟ ಅಲ್ವಾ? ಸೊ ಪೂರ್ತಿ ತಣ್ಣಗಾದ್ಮೇಲೆ ಅದು ಕರೆಕ್ಟಾಗಿ ರಿಟೇನ್ ಆಗುತ್ತೆ. ಆವಾಗ ಕೈಯಲ್ಲಿ ಹಾಗೆ ಒಂದೊಂದೇ ಹಾಕೊಳ್ಳೋದಕ್ಕಾಗುತ್ತೆ. ಮತ್ತು ಇದರಲ್ಲಿ ಸ್ವಲ್ಪ ಹೀಗೆ ಪ್ರೆಸ್ ಮಾಡಬೇಕು ಇದು ಸ್ಪೂನಲ್ಲಿ, ಮತ್ತು ಅದಕ್ಕೆ ತುಪ್ಪ ಹಾಕಬೇಕು. ತುಪ್ಪದೊಟ್ಟಿಗೆ ಇದರ ಟೇಸ್ಟ್ ಉಂಟಲ್ಲ, ನೀವು ಮತ್ತೆ ಹೇಳ್ತೀರಿ. ಮೆಂತ್ಯದ ಹಿಟ್ಟು ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಬತ್ತಿ ಇಟ್ಟು ದೀಪ ಬಿಡೋದು. ಥ್ಯಾಂಕ್ ಯು, ಸೂಪರಾಗಿ ಆಗಿದೆ. ಸೊ ಯೂಶ್ವಲಿ ನಾವು ರಾಗಿ ಮುದ್ದೆ ಅಂತ ಮಾಡ್ತೀವಿ, ಅದು ದೇಹಕ್ಕೆ ತುಂಬ ಉತ್ತಮ ಅಂಥೇಳಿ. ಬಟ್ ಇದರಲ್ಲಿ ಮೆಂತೆ ಇದೆ, ಗೋಧಿ, ಹಾಗೆಯೇ ಹೆಸರು ಕಾಳು ಕೂಡ ಫುಲ್ ಆಫ್ ಪ್ರೋಟೀನ್. ತುಂಬ ಚೆನ್ನಾಗಿ ಬರ್ಬೋದು. ಹೆಚ್ಚಾಗಿ ಇದು ಮಲೆನಾಡಲ್ಲಿ ಬಾಣಂತಿಯರಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮೆಂತೆ ಹಿಟ್ಟು ತಯಾರಿಸುವ ವಿಧಾನ: ಮೊದಲು 2 kg ಗೋಧಿಗೆ 200 ಗ್ರಾಂನಷ್ಟು ಹೆಸರು ಕಾಳು, 50 ಗ್ರಾಂನಷ್ಟು ಮೆಂತೆಯನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 2 ಕಪ್ ನೀರನ್ನು ಕುದಿಸಿ. ಕುದಿ ಬಂದ ನಂತರ ಚಿಟಿಕೆ ಉಪ್ಪು ಹಾಕಿ. ಇನ್ನೊಂದೆಡೆ ಸ್ವಲ್ಪ ನೀರಿಗೆ 1 ಚಮಚದಷ್ಟು ಹಿಟ್ಟನ್ನು ಹಾಕಿ ಬೆರೆಸಿ ಕುದಿಯುವ ನೀರಿಗೆ ಹಾಕಿ. ಹೀಗೆ ಮಾಡುವುದರಿಂದ ಗಂಟು ಕಟ್ಟಿಕೊಳ್ಳುವುದಿಲ್ಲ. ಆನಂತರ 1 ಚಮಚ ತುಪ್ಪ, 1 ಕಪ್ ಹಿಟ್ಟನ್ನು ಹಾಕಿ 2 ಕಪ್ನಷ್ಟು ಬೆಲ್ಲ ಸೇರಿಸಿ ಗಂಟು ಬಾರದ ಹಾಗೆ ಕಲಸಿ ಮುದ್ದೆ ಬರುವವರೆಗೂ ಕಲಸಿ. ಸ್ವಲ್ಪ ತಣ್ಣಗಾದ ನಂತರ ಕೈಗೆ ನೀರು ಮುಟ್ಟಿಕೊಂಡು ಮುದ್ದೆ ಕಟ್ಟಿಕೊಳ್ಳಿ. ಕೊನೆಯಲ್ಲಿ ಮುದ್ದೆಯ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡಿ. ಮೆಂತೆ ಹಿಟ್ಟು. ಮೇಡಮ್, ಈಗ ಫಸ್ಟ್ ಇದರಲ್ಲಿ ಯಾವುದು ನೋಡುವ. ಇದು ತುಂಬ ಕುತೂಹಲ ಅನ್ನಿಸ್ತಾ ಇದೆ, ತಗೊಳ್ಳಿ. ಇದು ಹೇಗೆ ತಿನ್ನೋದು? ಹೇಗೆ ಇದು ಹೀಗೆ ಕೈಯಲ್ಲಾದರೆ ತುಪ್ಪದಲ್ಲಿ ಮುಳುಗಿಸಿ ತಿನ್ನೋದು, ಸ್ಪೂನಲ್ಲೂ ಹಾಗೆ. ತುಪ್ಪ ಬೇಕಿದ್ರೆ ಮಾತ್ರನಾ? ಇಲ್ಲಪ್ಪ, ಕಂಪಲ್ಸರಿನಾ? ಓದೇರಿ. ಓಕೆ, ಹಾಕೊಂಡು ಡೈರೆಕ್ಟ್ ನುಂಗಬೇಕು. ನಾನು ಸ್ವಲ್ಪ ಅದಕ್ಕೆ ಮಾಡಿದೆ, ಟೇಸ್ಟ್ ಗೊತ್ತಾಗ್ಲಿ ಅಂತೇಳಿ ಸ್ವಲ್ಪ ಚೂ ಮಾಡಿನೇ ತಿನ್ಬೇಕು, ಟೇಸ್ಟ್ ಗೊತ್ತಾಗಬೇಕಲ್ಲ ನಮಗೆ.
ಇದು ಟೇಸ್ಟ್ ಹೇಗೆ ಬರ್ತಾ ಇದೆ ಗೊತ್ತಾ, ನಾವು ಆಲ್ಬಾಯ್ ಮಾಡ್ತೀವಲ್ಲ ಆ ರೀತಿಯಾಗಿ ಬರ್ತಾ ಇದೆ. ಒಂದು ಲಾಸ್ಟಲ್ಲಿ ಒಂದು ಕಹಿ ಬರುತ್ತೆ ಅಷ್ಟೇ ಅಷ್ಟೇ ವಿನ ಆ್ಯಕ್ಚುಲಿ ತಿನ್ಬೋದು. ನಾನೇನು ಕಹಿ ಇರುತ್ತೆ ಅಂದ್ಕೊಂಡೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಲ್ಲ, ನಾನು ಹತ್ರ ಸಂಜೆ ತಿಂತಾ ಇದೆ ಇದು. ಅಂದರೆ ಸೇಮ್ ಥೇಟ್ ಆಲ್ಬಾಯ್ದು ಟೇಸ್ಟ್. ಅದು ಸ್ವಲ್ಪ ಸಾಫ್ಟ್ ಇರುತ್ತೆ, ಇದು ಸ್ವಲ್ಪ ಗಟ್ಟಿ ಇದೆ. ಸ್ವಲ್ಪ ಗಟ್ಟಿ ಇದು ಹೆಸರು ಕಾಳು ಎಲ್ಲ ಹಾಕಿರೋದ್ರಿಂದ ಒಂದು ಗಟ್ಟಿ ಬರುತ್ತೆ. ಚೆನ್ನಾಗಿದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಸೊ ನಾನು ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ದೆ, ಟೇಸ್ಟ್ ಚೆನ್ನಾಗಿದೆ, ಸೂಪರ್ ಇದೆ. ತಗೋಣ. ಸೊ ಟ್ಯಾಮ್ರಿನ್ ರೈಸ್. ಇದು ಚಿತ್ರಾನ್ನ ಥರನೇ ಸ್ವಲ್ಪ ಹುಳಿ ಸಿಹಿ ಸಿಗ್ತಾ ಇದೆ, ಆ ಒಂದು ಫ್ಲೇವರ್. ಅದರಲ್ಲಿ ಆದರೆ ನಿಂಬೆ ಹಣ್ಣಿನ ಇದು ಟೇಸ್ಟ್ ಜಾಸ್ತಿ ಇರುತ್ತೆ. ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದ್ದು ಇದು ವೆರಿ ಹೆಲ್ದಿ ಅಂತ ಹೇಳಿದ್ರಿ. ಸೊ ಸ್ವೀಟ್ ತಿನ್ನಬೇಕು ಅಂತ ಮನಸ್ಸಾದರೆ ಹೆಲ್ದಿನೂ ಆಯಿತು, ಟೇಸ್ಟಿನೂ ಆಯಿತು. ಮತ್ತೆ ಇನ್ನೊಂದು ಪಾಯಿಂಟ್ ಏನಂದರೆ, ಈಗ ಡಯಾಬಿಟಿಕ್ ಪೇಷಂಟ್ಸ್ ಬೆಲ್ಲ ಪ್ರಪೋರ್ಷನ್ ಕಮ್ಮಿ ಹಾಕ್ಕೊಳ್ಬೋದು, ಬೇಕಾದ್ರೆ ಇಲ್ದೇನೆ ಹಾಗೇನೆ ಮಾಡ್ಕೊಂಡು ತಿನ್ಬೋದು. ಅಷ್ಟೇ ಅಷ್ಟೇ. ಅಂದರೆ ಸಪ್ಪೆ ಚೂರು ಹಾಕೊಳ್ಬಹುದು ಬೆಲ್ಲ. ಬೆಲ್ಲ ಹಾಕ್ಲಿಲ್ಲ, ಬರೀ ಸಪ್ಪೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಅದಕ್ಕೆ ಮುಳುಗಿಸಿ ತಿನ್ನುವಂಥದ್ದು. ಬಟ್ ಅದು ತುಂಬ ಚೆನ್ನಾಗಿದೆ. ಆಸ್ ಅ ಸ್ವೀಟ್ ಯಾರಾದರೂ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಲೈಟಾಗಿ ಅದನ್ನು ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಮೇಡಮ್. ಸೊ ನೀವು ಯಾವಾಗ ಬರುವಾಗಲೂ ಕೂಡ ಅದರಲ್ಲಿ ಒಂದಾದರೂ ಅದರಲ್ಲಿ ಹೆಲ್ದಿ ರೆಸಿಪಿ ಇದ್ದೇ ಇರುತ್ತೆ. ಸೊ ಇದಂತೂ ಅದೇ ರೀತಿಯಾದಂಥದ್ದು. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಅಡುಗೆ ಹೇಳ್ಕೊಡ್ತೀವಿ. ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಸೂಪರ್ಬ್ ಅಡುಗೆ, ಅದರಲ್ಲೂ ಕೂಡ ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಆದಷ್ಟು ಟ್ರೈ ಮಾಡಿ ನೋಡಿ. ಮತ್ತಷ್ಟು ರುಚಿಕರವಾದಂಥ ಅಡುಗೆಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.